ಸಮಗ್ರ ಪ್ಯಾಕೇಜ್ ಮತ್ತು ತುರ್ತು ಕ್ರಮಗಳಿಗೆ ಒತ್ತಾಯಿಸಿ ಉಸ್ತುವಾರಿ ಮಂತ್ರಿ ಶಾಸಕರುಗಳ ಕಚೇರಿ ಎದುರು ಖಾಲಿ ಚೀಲಗಳನ್ನು ಸುಟ್ಟು ಜನಾಗ್ರಹ ಆಂದೋಲನವು ಹಮ್ಮಿಕೊಂಡಿದ್ದ ರಾಜ್ಯವ್ಯಾಪಿ ಪ್ರತಿಭಟನೆಯ ಭಾಗವಾಗಿ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಬಳಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಗೆ ಮಂಗಳೂರು ಪೊಲೀಸರು ಮೊದಲಿಗೆ ಅನುಮತಿ ನಿರಾಕರಿಸಿದ್ರು. ಸಂಸದರು ಮತ್ತು ಶಾಸಕರನ್ನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಭೇಟಿ ಮಾಡಿಸುವ ವ್ಯವಸ್ಥೆ ಕಲ್ಪಿಸುವುದರ ಮೂಲಕ ಪ್ರತಿಭಟನೆಗೆ ಹೊಸ ರೂಪವನ್ನು ನೀಡಿ ಸಹಕರಿಸಿದ ಘಟನೆ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ನಡೆಯಿತು. ಪ್ರತಿಭಟನಾಕಾರರು ಮಂಗಳೂರು ಸಂಸದ ನಳಿನ್ ಕುಮಾರ್ ಕಟೀಲ್, ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್, ಮಂಗಳೂರು ಶಾಸಕ ಯುಟಿ ಖಾದರ್ ಮತ್ತು ಮಂಗಳೂರು ದಕ್ಷಿಣ ಶಾಸಕ ವೇದವ್ಯಾಸ್ ಕಾಮತ್ ಅವರಿಗೆ ಮನವಿಯನ್ನ ಸಲ್ಲಿಸಿ ಸಮಗ್ರ ಪ್ಯಾಕೇಜ್ ಘೋಷಿಸುವಂತೆ ಸರ್ಕಾರದ ಮೇಲೆ ಒತ್ತಡ ಹೇರಲು ಆಗ್ರಹಿಸಿದರು. ಜನಾಗ್ರಹ ಆಂದೋಲನ ದಕ್ಷಿಣ ಕನ್ನಡ ಜಿಲ್ಲಾ ಸಂಯೋಜಕ ಉಮರ್ ಯುಎಚ್ ಅವರು ಮಾತನಾಡಿ, ಕುಟುಂಬಗಳು ಕುಸಿದು ಕೂತಿವೆ. ಬಂಧುಗಳನ್ನ ಕಳೆದುಕೊಂಡ ಕುಟುಂಬಗಳು ಕಣ್ಣೀರಲ್ಲಿ ಮುಳುಗಿವೆ. ಆರ್ಥಿಕತೆ ನೆಲಕಚ್ಚಿದೆ. ಅನೇಕ ಜಿಲ್ಲೆಗಳಲ್ಲಿ ಲಾಕ್ಡೌನ್ ಮುಂದುವರಿಯುತ್ತಿದೆ. ದುಡಿಮೆಗಳು ಪ್ರಾರಂಭವಾಗುವ ಪರಿಸ್ಥಿತಿ ಸುಧಾರಿಸುವ ಮಾತು ದೂರವಿದೆ. ಅಲ್ಲದೆ ಮೂರನೇ ಅಲೆಯ ಕತ್ತಿ ನೆತ್ತಿಯ ಮೇಲೆ ತೂಗುತ್ತಿದೆ. ಇದೊಂದು ಅಸಾಮಾನ್ಯ ಪರಿಸ್ಥಿತಿ. ಇದು ಅಸಾಮಾನ್ಯ ಕ್ರಮಗಳನ್ನ ಕೇಳುತ್ತಿದೆ. ಆದ್ದರಿಂದ ಸಂಕಷ್ಟದಲ್ಲಿರುವ ಜನರಿಗೆ ಸಾಂತ್ವನ ನೀಡಲು ಸರ್ಕಾರ ಮುಂದಾಗಬೇಕಿದೆ ಎಂದು ಆಗ್ರಹಿಸಿದರು. ನಮ್ಮ ಪ್ರತಿಭಟನೆಯ ಉದ್ದೇಶ ಏನು ಅಂತ ಹೇಳಿದರೆ, ಏನು ಸರ್ಕಾರ ಈ ಪ್ಯಾಕೇಜ್ ಘೋಷಣೆ ಮಾಡಿದೆ ಅದು ಏನು ಸಾಲದು. ನಮ್ಮ ರಾಜ್ಯಕ್ಕೆ 6.5 ಕೋಟಿ ಜನಸಂಖ್ಯೆ ಇರುವ ಈ ರಾಜ್ಯಕ್ಕೆ ಈ ಸಮಗ್ರ ಪ್ಯಾಕೇಜ್ ಘೋಷಣೆ ಮಾಡಬೇಕು ಮತ್ತು ಎಲ್ಲರಿಗೂ ಫ್ರೀ ವ್ಯಾಕ್ಸಿನ್ ಸಿಗಬೇಕು. ಕೋವಿಡ್ ಚಿಕಿತ್ಸೆ ಉಚಿತ ಆಗ್ತಾ ಇದೆ ಈಗ ಸ್ಟಾರ್ಟ್ ಆಗಿದೆ. ಸೊ ಆಗಬೇಕು ಸರ್. ಮತ್ತು ರೈತರಿಗೆ ಸಬ್ಸಿಡಿ ಸಿಗಬೇಕು. ಇದನ್ನು ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ತಾವು ಆಡಳಿತ ಪಕ್ಷದ ಅಧ್ಯಕ್ಷರು ಕೂಡ ಮತ್ತು ನಮ್ಮ ಕ್ಷೇತ್ರದ ಪ್ರತಿನಿಧಿ ಕೂಡ ಕೇಂದ್ರ ಸರ್ಕಾರ ನೋಡಿ, ಕೇಂದ್ರ ಸರ್ಕಾರ ನಮ್ಮ ಪ್ರಧಾನಿಯವರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ 25% ಮಾತ್ರ ಪ್ರೈವೇಟ್ ಅವರಿಗೆ ಕೊಡೋದು. ನೀವು ಹೇಳ್ತಾ ಇದ್ದೀರಿ ಇಲ್ಲ 20, ಈಗ ಅವರು ಹೇಳಿದ್ರು 25% ಕೊಟ್ಟಿಲ್ಲ, 10%ಗೆ ಜಾಸ್ತಿ ಕೊಟ್ಟರೆ ಹೇಳಿ. ಬಟ್ ಬಡವರಿಗೆ ಆತಂಕ ಇದು ಕೆಣಕುದು. ಅಂದ್ರೆ ಪ್ರೈವೇಟ್ ಅಲ್ಲಿ ಸಿಗ್ತಾ ಇದೆ ವ್ಯಾಕ್ಸಿನ್, ಗೌರ್ಮೆಂಟ್ ಅಲ್ಲಿ ಸಿಗ್ತಾ ಇಲ್ಲ. ದಯವಿಟ್ಟು ತಾವು ಸಮಗ್ರ ಪ್ಯಾಕೇಜಿಗೆ ಸರ್ಕಾರಕ್ಕೆ ಪಕ್ಕದ ನಮ್ಮ ರಾಜ್ಯಗಳು ಕೇರಳ, ತಮಿಳುನಾಡು, ಆಂಧ್ರ ಎಲ್ಲ ಇದೆ. ಇಲ್ಲಿ ದುಡ್ಡಿಲ್ಲ. ಹೌದು, ನೀವು ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹೇರಿ ಏನು ದುಡ್ಡು ಉಸ್ತುವಾರಿ ಕಚೇರಿ ನಾವು ಪ್ರತಿಭಟನೆ ಮಾಡಲಿಕ್ಕೆ ಬಂದದ್ದು. ಆಕ್ಚುಲಿ ಖಾಲಿ ಚೀಲ ಹೊತ್ತಿಸಿ ಅಂದ್ರೆ ಬಡವರ ಹಸಿವಿನ ಸಂಕೇತವಾಗಿ. ಬಟ್ ಪೊಲೀಸರು ನಮಗೆ ಬಿಡ್ಲಿಲ್ಲ, ಕೇಸ್ ಆಗ್ತೀವಿ ಅಂತ ಹೇಳಿದ್ರು, ಪರ್ಮಿಷನ್ ಇರಲಿಲ್ಲ. ಈ ಸಂದರ್ಭದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಉಪಮೇಯರ್ ಪುರುಷೋತ್ತಮ್ ಚಿತ್ರಾಪುರ, ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯ ಮುನೀಬ್ ಬೆಂಗ್ರೆ, ಎಸ್ಟಿಪಿ ಮುಖಂಡರಾದ ಅಕ್ರಮ್ ಹಸನ್ ಉಳ್ಳಾಲ್, ಅನ್ವರ್ ಸಾದತ್ ಬಜತೂರು, ಸುಹೇಲ್ ಖಾನ್, ಆಟೋ ಚಾಲಕರ ಸಂಘದ ಶರೀಫ್ ಪಾಂಡೇಶ್ವರ ಮೊದಲಾದವರು ಈ ಸಂದರ್ಭ ಪಾಲ್ಗೊಂಡಿದ್ರು.